ರೈಲ್ವೆ ಟಿಕೆಟನ್ನು ನೀವೇನಾದರೂ ಮುಂಗಡ ಬುಕ್ಕಿಂಗ್ ಮಾಡ್ತೀರಂತಾದರೆ ಇನ್ನು 4 ತಿಂಗಳು 5 ತಿಂಗಳು ಮೊದಲೇ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ರೈಲ್ವೆ ಇಲಾಖೆ ಒಂದು ಹೊಸ ನಿಯಮಾವಳಿಯನ್ನು ಜಾರಿಗೆ ತರ್ತಾ ಇದೆ. ನೀವು 60 ದಿನಕ್ಕಷ್ಟೇ ರೈಲ್ವೆ ಮುಂಗಡ ಟಿಕೆಟನ್ನು ಬುಕ್ಕಿಂಗ್ ಮಾಡಬಹುದು. 4 ತಿಂಗಳ ಮೊದಲೇ ರೈಲ್ವೆ ಟಿಕೆಟೆಲ್ಲ ಮೊದಲೆಲ್ಲ ಮಾಡಲಿಕ್ಕೆ ಆಗ್ತಾ ಇತ್ತು. ಈಗ ತುಂಬ ಜನ ಪ್ರೀ ಪ್ಲ್ಯಾನ್ ಮಾಡಿ ನಮಗೀಗ ಈ ಥರ ಟೂರ್ ಹೋಗಲಿಕ್ಕಿದೆ ಅಂತೇಳಿ ಟಿಕೆಟ್ ಬುಕ್ ಮಾಡ್ತಾಯಿದ್ರು. 120 ದಿನಗಳ ಅಡ್ವಾನ್ಸ್ ಬುಕ್ಕಿಂಗನ್ನು ನಿಷೇಧ ಮಾಡಿ ಕೇವಲ 60 ದಿನಗಳ ಅಡ್ವಾನ್ಸ್ ಬುಕ್ಕಿಂಗನ್ನು ಮಾತ್ರ ಮಾಡುವಂತಹ ಒಂದು ಅವಕಾಶವನ್ನು ರೈಲ್ವೆ ಮಂಡಳಿ ನೀಡ್ತಾ ಇದೆ. ಹೊಸ ನಿಯಮವನ್ನು ಜಾರಿಗೆ ತರ್ತಾ ಇದ್ದಾರೆ ಮತ್ತು ಈ ನಿಯಮಾವಳಿ ನವೆಂಬರ್ 1ನೇ ತಾರೀಕಿನಿಂದ ಹೊಸ ನಿಯಮ. ಸೊ ಈ ತಿಂಗಳು ನಿಮಗೆ ಈ ಹಿಂದಿನ ಹಳೆಯ ನಿಯಮದಲ್ಲೇ ಟಿಕೆಟ್ ಬುಕ್ಕಿಂಗ್ ಎಲ್ಲ ಮಾಡಲಿಕ್ಕಾಗುತ್ತೆ. ಆದರೆ ನೀವು ನವೆಂಬರಲ್ಲಿ ಇನ್ನೇನಾದರೂ ನೀವು ಟೂರ್ ಹೋಗೋದಕ್ಕೆ ಅಥವಾ ದೂರದ ಪ್ರದೇಶಗಳಿಗೆ ಟ್ರಾವೆಲ್ ಮಾಡುವಂತಹ ಪ್ಲ್ಯಾನಿಂಗ್ ಏನಾದರೂ ಮಾಡಿದರೆ ನವೆಂಬರ್ 1ರಿಂದ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ರೈಲ್ವೆ ಟಿಕೆಟನ್ನು ಅಡ್ವಾನ್ಸ್ ಬುಕ್ಕಿಂಗ್ ಮಾಡೋದಕ್ಕೆ 60 ದಿನಗಳ ಕಾಲ ಮಾತ್ರ ಅವಕಾಶ ಇರುತ್ತೆ. ಅಂದರೆ ನೀವೀಗ ನವೆಂಬರ್ನಲ್ಲಿ ಬುಕ್ ಮಾಡ್ತೀರಂತಾದರೆ ನಿಮಗೆ ನವೆಂಬರ್ ಮತ್ತು ಡಿಸೆಂಬರ್ ಇದ್ದು ಆ 2 ತಿಂಗಳ ಅವಧಿದ್ದು 60 ದಿನಗಳ ಅವಧಿದ್ದು ಮಾಡ್ಬೋದು. ನೆಕ್ಸ್ಟ್ ಏಪ್ರಿಲ್ಗೆ ಹೋಗುವ ಟೂರ್ ಇದ್ದು ಅಥವಾ ಮುಂದಿನ ವರ್ಷ ಏನಾದರೂ ನೀವು ಮಳೆಗಾಲದಲ್ಲಿ ಏನಾದರೂ ಟೂರ್ ಪ್ಲ್ಯಾನ್ ಮಾಡಿಕೊಂಡಿದ್ರೆ ಅದೆಲ್ಲ ಮುಂಗಡ ಬುಕ್ಕಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೊಸ ನಿಯಮಾವಳಿಯನ್ನು ರೈಲ್ವೆ ಇಲಾಖೆ ಜಾರಿಗೆ ತರ್ತಾಗಿದೆ.